ಸಂವಿಧಾನದ ಮಹತ್ವ ಹಾಗೂ ಆಶಯಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸರಗೂರು ತಾಲೂಕಿನ ಹಾದನೂರು ಗ್ರಾಮ ಪಂಚಾಯತ್ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬುಧವಾರ ಸಂಜೆ ನಡೆಯಿತು. 75ನೇ ವರ್ಷದ ಗಣರಾಜ್ಯೋತ್ಸವ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರಕ್ಕೆ ಹೂವಿನ ಮಾಲಾರ್ಪಣೆ ಮಾಡಿ ಸಂವಿಧಾನ ಪೀಠಿಕೆಯ ಭಿತ್ತಿಪತ್ರಗಳನ್ನು ಹಿಡಿದು ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಇದೇ ವೇಳೆ ಒಕ್ಕೊರಲಿನಿಂದ ಸಂವಿಧಾನ ಪೀಠಿಕೆಯ ಪ್ರಮಾಣ ವಚನ ಬೋಧಿಸಿದರು. ನಂತರ ಉಪಾಧ್ಯಕ್ಷ ಪ್ರಕಾಶ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಮಹತ್ವ ತಿಳಿಸಿದರು. ಹಾದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಿಕರು ಆಟೋ, ಬೈಕ್ ಮೂಲಕ ರಸ್ತೆಯಲ್ಲಿ ರ್ಯಾಲಿ ನಡೆಸಿ ಗೌರವ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ರಾಮಚಂದ್ರ, ಸದಸ್ಯ ಗಂಗಾಧರ್, ರತ್ನಮ್ಮ, ರಾಜೇಶ್, ಶಿವರಾಜು, ಶಿವಲಿಂಗಯ್ಯ, ಶಿವಕುಮಾರ್, ಭಾಗ್ಯ ಕೆಂಪಸಿದ್ದ, ಪ್ರಿಯಾಂಕಾ ನಾಗರಾಜು, ಜ್ಯೋತಿ ರಮೇಶ್, ಯಜಮಾನ ಶಿವಮೂರ್ತಿ, ಸತೀಶ್, ಸಿದ್ದರಾಜು, ಮುಖಂಡರು ಚಿಕ್ಕ ಸಿದ್ದರಾಮಯ್ಯ, ಪುಟ್ಟಸ್ವಾಮಿ, ಶ್ರೀನಿವಾಸ, ನಾಗರಾಜು, ಮಹದೇವಯ್ಯ, ಮಹದೇವಸ್ವಾಮಿ, ಶಂಕರ್, ಚಿಕ್ಕಣ್ಣ, ಸ್ವಾಮಿ, ಶಿವು, ಶಶಿಕುಮಾರ್, ಗೋಪಾಲಯ್ಯ, ರಾಜಣ್ಣ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮಸ್ವಾಮಿ, ಪಿಡಿಒ ಶಿಲ್ಪಾ, ನೋಡಲ್ ಅಧಿಕಾರಿ, ಹಿಂದುಳಿದ ವರ್ಗದ ಇಲಾಖೆ ಅಧಿಕಾರಿ ಶಶಿಕಲಾ, ಶಿಶು ಅಭಿವೃದ್ಧಿ ಇಲಾಖೆ ಸಿಬ್ಬಂದಿ ರಜನಿ ಮತ್ತಿತರರು ಹಾಜರಿದ್ದರು. ವರದಿ ಹಾದನೂರು ಚಂದ್ರ. ಹಾದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಾದನೂರು ಗ್ರಾಮದಲ್ಲಿ ಭರ್ಜರಿ ಸಂವಿಧಾನ ರಥಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ರೋಡ್ ಶೋ ನಡೀತಾ ಇದೆ. ವಿವಿಧ ಕಲಾ ತಂಡಗಳು, ಬೈಕ್ ರ್ಯಾಲಿ, ಎತ್ತಿನ ಗಾಡಿ ರ್ಯಾಲಿ ಹಾಗೂ ಶಾಲಾ ಮಕ್ಕಳ ವೇಷಭೂಷಣ ಮೂಲಕ ಗಮನ ಸೆಳೆಯುವಂತ ಕಾರ್ಯಕ್ರಮ ನಡೀತಾ ಇದೆ. ಹಾದನೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಹಾದನೂರು ಗ್ರಾಮದಲ್ಲಿ.
ಮಕ್ಕಳು ಪಥಸಂಚಲನದಲ್ಲಿ ಸಾಗ್ತಾ ಇದ್ದಾರೆ. ಅದ್ದೂರಿಯಾದಂಥ ಕಾರ್ಯಕ್ರಮ ಆದನೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾದಂತಹ ಆದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸುತ್ತಮುತ್ತಲ ಹಳ್ಳಿಗಳ ಜನರು, ಗ್ರಾಮಸ್ಥರು, ಯಜಮಾನರು, ಜನಪ್ರತಿನಿಧಿಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆದನೂರು ಕೇಂದ್ರ ಸ್ಥಾನದಲ್ಲಿ. Audio